ಪ್ರತಿ ವರ್ಷ ಮಾರ್ಚ್ 8ರಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮಹಿಳಾ ದಿನದಂದು ಮಹಿಳೆಯರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಒಂದು ದಿನ ಭಾಷಣ ಮಾಡಿ ಮರುದಿನ ಹಿಂದಿನ ಸ್ಥಿತಿಯೇ ಮುಂದುವರಿಯುವುದು ಸದ್ಯದ ಸ್ಥಿತಿಯಾಗಿದೆ. ಹೆಣ್ಣು ತಾಯಿಯಾಗಿ, ಮಗಳಾಗಿ, ಜನ್ಮದಾತಿಯಾಗಿ ಈ ಭೂಮಿಯಲ್ಲಿ ಪ್ರಕೃತಿಯಷ್ಟೇ ಮಹತ್ವವನ್ನು ಪಡೆದಿದ್ದಾಳೆ. ಭಾರತದ ನಮ್ಮ ಮಣ್ಣನ್ನು ಕೂಡ ಹೆಣ್ಣಿಗೆ ಹೋಲಿಸುತ್ತಾರೆ, ಪೂಜ್ಯನೀಯ ಭಾವನೆಯಿಂದ ನೋಡುತ್ತಾರೆ. ಒಬ್ಬಳು ತಾಯಿ ತನ್ನ ಮಕ್ಕಳನ್ನು ಹೇಗೆ ಬೆಳೆಸುತ್ತಾಳೋ ಆ ರೀತಿಯಲ್ಲಿ ನಮ್ಮ ಸಮಾಜ ಬೆಳೆಯುತ್ತಿದೆ. ಇಂದು ಹೆಣ್ಣನ್ನು ತಾಯಿ ಪೂಜ್ಯನೀಯಳು ಎಂದು ಹೊಗಳುತ್ತಾ ಪೂಜಿಸುತ್ತಲೇ ಆಕೆಯನ್ನು ತನ್ನ ಹದ್ದುಬಸ್ತಿನಲ್ಲಿರುವಂತೆ ಮಾಡುವಲ್ಲಿ ಈ ಪುರುಷ ಪ್ರಧಾನ ಸಮಾಜ ಯಶಸ್ವಿಯಾಗುತ್ತಲೇ ಇದೆ. ಇಂದು ನಮ್ಮ ದೇಶದಲ್ಲಿ ಹೆಣ್ಣಿನ ಸುರಕ್ಷತೆಯ ಬಗ್ಗೆ ಆತಂಕಗಳು ಸೃಷ್ಟಿಯಾಗುತ್ತಿವೆ. ಮಹಿಳೆಯರ ಮೇಲೆ ಭೀಕರ ಅತ್ಯಾಚಾರಗಳು ನಡೆಯುತ್ತಿವೆ. ಮಹಿಳೆಯನ್ನು ಅತ್ಯಂತ ಕ್ರೂರವಾಗಿ ಹತ್ಯೆ ನಡೆಸಲಾಗುತ್ತಿದೆ. ಕೆಲಸದ ಸ್ಥಳಗಳಲ್ಲಿ, ತನ್ನ ಸ್ವಂತ ಮನೆಯಲ್ಲಿ, ಗಂಡನ ಮನೆಯಲ್ಲಿ ಈ ಸಮಾಜದಲ್ಲಿ ಮಹಿಳೆ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯಕ್ಕೀಡಾಗುತ್ತಲೇ ಇದ್ದಾಳೆ. ಪ್ರತಿಯೊಬ್ಬಳ ಮೇಲೆ ಅತ್ಯಾಚಾರ ನಡೆದಾಗ ಈ ಪುರುಷ ಪ್ರಧಾನ ಸಮಾಜ ಸಂತ್ರಸ್ತೆಯ ಮೇಲೆ ಆರೋಪ ಹೊರಿಸುವಂತಹ ಬಹಳಷ್ಟು ಘಟನೆಗಳು ನಮ್ಮ ಕಣ್ಣ ಮುಂದಿದೆ. ಮಹಿಳೆಯರು ಧರಿಸುವ ಡ್ರೆಸ್ನಿಂದ ಉದ್ರೇಕಗೊಂಡು ಪುರುಷರು ಅತ್ಯಾಚಾರ ಮಾಡುತ್ತಿದ್ದಾರೆ ಎಂದು ಲಜ್ಜೆಗೆಟ್ಟ ರಾಜಕಾರಣಿಗಳು ನೀಡುವ ಹೇಳಿಕೆ ಸಂತ್ರಸ್ತ ಮಹಿಳೆಯರ ಎದೆಯನ್ನು ಚುಚ್ಚುತ್ತಲೇ ಇದೆ. ರಾತ್ರಿ ವೇಳೆ ಮಹಿಳೆಯೊಬ್ಬಳ ಮೇಲೆ ಅತ್ಯಾಚಾರವಾದರೆ ಅವಳು ಆ ಹೊತ್ತಿಗೆ ಯಾಕೆ ಅಲ್ಲಿಗೆ ಹೋಗಿದ್ದಳು ಎಂದು ಕೇಳುವ ಮಟ್ಟಕ್ಕೆ ನಮ್ಮ ಸಮಾಜ ಮಹಿಳಾ ವಿರೋಧಿಯಾಗಿದೆ. ಮಹಿಳೆಯೊಬ್ಬಳು ತನ್ನ ಮೇಲೆ ಯಾವುದೇ ದೌರ್ಜನ್ಯವಾದರೂ ಅದನ್ನು ಧೈರ್ಯವಾಗಿ ಸಮಾಜದಲ್ಲಿ ಹೇಳಿಕೊಳ್ಳಲು ಸಾಧ್ಯವಾಗುವಂತಹ ಸ್ಥಿತಿಗಳು ಸಮಾಜದಲ್ಲಿಲ್ಲ ಎನ್ನುವುದು ಕಹಿ ಸತ್ಯವಾಗಿದೆ. ಸಮಾಜದಲ್ಲಿರುವ ಕಟ್ಟುಪಾಡುಗಳನ್ನು ಮಹಿಳೆಯರ ಮೇಲೆ ಹೇರುವ ಪ್ರವೃತ್ತಿಗಳು ಈ ಹಿಂದಿನಿಂದಲೂ ಸಮಾಜದಲ್ಲಿದೆ. ಆದರೆ ಈ ಕಟ್ಟುಪಾಡುಗಳನ್ನು ಮಹಿಳೆಯರ ಮೇಲೆ ಹೇರುವಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಮಹಿಳೆ ಪುರುಷನ ಅಡಿಯಾಳಾಗಿ ಬದುಕಬೇಕು ಎನ್ನುವ ಭಾವನೆ ಭಾರತದಲ್ಲಿ ದಟ್ಟವಾಗಿದೆ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ತ್ರೀ ಪುರುಷ ಸಮಾನವಾದ ಹಕ್ಕನ್ನು ನೀಡಿದ್ದರಿಂದಾಗಿ ಮಹಿಳೆಯರು ಭಾರತದಲ್ಲಿ ತಮ್ಮ ಹಕ್ಕನ್ನು ಪಡೆದುಕೊಳ್ಳುವ ಅವಕಾಶಗಳು ಸೃಷ್ಟಿಯಾಗಿದೆ. ದೇಶಕ್ಕೆ ಸ್ವತಂತ್ರ ಬಂದರೂ ಮಹಿಳೆಯರಿಗೆ ಸ್ವಾತಂತ್ರ್ಯ ಬಂದಿಲ್ಲ. ಮಹಿಳೆಯರು ಇಂದು ಇಷ್ಟಾದರೂ ಸ್ವತಂತ್ರವಾಗಿ ಬದುಕುತ್ತಿದ್ದಾರೆಂದರೆ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಕಾರಣರಾಗಿದ್ದಾರೆ. ಹೀಗಾಗಿ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ಅಂಬೇಡ್ಕರ್ ಅವರನ್ನು ಗೌರವಿಸಲೇಬೇಕಿದೆ.